ಕಾರ್ಕಳ ಪುರಸಭೆ ಸಾಮಾನ್ಯ ಸಭೆ ಪ್ರಾರಂಭವಾಗುತ್ತಿದ್ದಂತೆ ಮೂರನೇ ಬಾರಿಗೆ ಬಂಡಿಮಠ ನೀರಿನ ಸಮಸ್ಯೆ ಕುರಿತು ಪ್ರಸ್ತಾಪವಾಗಿರುವುದು ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ತೀವ್ರ ವಾಗ್ದಾಳಿ ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು. ಪುರಸಭಾಧ್ಯಕ್ಷೆ ಸೋಮಾ ಕೇಶವ್ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ಪುರಸಭಾ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಪ್ರತಿಮಾ ರಾಣಿಯವರು ರಾಜ್ಯಸಭಾ ಸದಸ್ಯರ ಅನುದಾನದಲ್ಲಿ ಕಾರ್ಕಳದ ಬಂಡಿಮಠದ ನೀರಿನ ಸಮಸ್ಯೆ ಹೋಗಲಾಡಿಸುವ ನಿಟ್ಟಿನಲ್ಲಿ 30 ಲಕ್ಷ ರೂಪಾಯಿ ಮಂಜೂರಾಗಿದ್ದು ಆ ಹಣ ವಾಪಸ್ಸಾಗಿದೆ. ಅನುದಾನವನ್ನು ನನ್ನ ವಾರ್ಡ್ಗೆ ತರಿಸಿಕೊಡುವಂತೆ ಸಭೆಯನ್ನು ಆಗ್ರಹಿಸುತ್ತಿದ್ದಂತೆ ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಪುರಸಭಾ ಉಪಾಧ್ಯಕ್ಷೆ ಪಲ್ಲವಿ ಪ್ರವೀಣ್, ಮುಖ್ಯಾಧಿಕಾರಿ ರೇಖಾ ಜೆ ಶೆಟ್ಟಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಲ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸದಸ್ಯರಾದ ನೀತಾ ಆಚಾರ್ಯ, ರೆಹಮತ್ ಬಾನು, ಯೋಗೀಶ್ ದೇವಾಡಿಗ, ಶಶಿಕಲಾ ಶೆಟ್ಟಿ, ಸೀತಾರಾಮ, ಮಮತಾ, ಭಾರತಿ ಅಮೀನ್, ಹರೀಶ್ ಸೇರಿದಂತೆ ಎಲ್ಲರೂ ಸಭೆಯಲ್ಲಿ ಭಾಗಿಯಾಗಿದ್ದರು. ಆ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಮಾತ್ರ ಇಲ್ಲಿ ಇದು ಯಾವುದೇ ಸಭೆಗಳನ್ನ ಸುಲಲಿತವಾಗಿ ನಡೆಸಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ನಂದು ವಾರ್ಡು ನಂದೇ ನಾವೇ ಅಂತ ಹೇಳಿದ್ರೆ ಆಗುದಿಲ್ಲ. ಈಗ ಇದಕ್ಕೆ ಏನಂತ ಹೇಳಿದ್ರೆ 30 ಲಕ್ಷ ಹೋಗಿದೆ, ಅದು ಮುಗ್ದೋಗಿದೆ. ಇನ್ನು ಸರ್ವಾನುಮತ ನಿರ್ಣಯ ಆಯ್ತಲ್ಲ, ಸರ್ವಾನುಮತ ನಿರ್ಣಯ ಪ್ರತಿಮಾ ಒಂಚೂರು ಪಂಪ್ ಹಾಕ್ಬೇಕಾದ್ರೆ ಒಂದು 3.5 ಇಂದ 4 ಇಂಚು ನೀರು ಸಿಗ್ತದೆ. ಸೋರ್ಸ್ ಇಲ್ಲದೆ ನಾವು ಮಾಡ್ಲಿಕ್ಕೆ ಫಸ್ಟ್ ಸೋರ್ಸ್ ಅನ್ನು ಕಂಡುಕೊಳ್ಳಿಕ್ಕೆ ಒಂದು ನಿರ್ಣಯವನ್ನು ತಗೊಂಡು ಪಂಪ್ ಹಾಕಿ ಕರೆಂಟ್ ಕನೆಕ್ಷನ್ ತಗೊಂಡು ಎಕ್ಸಿಸ್ಟಿಂಗ್ ಲೈನ್ಗೆ ಸಪ್ಲೈ ಮಾಡೋ ಒಂದು ಯೋಜನೆಯನ್ನು ಹಾಕೊಡೋದು ಪ್ರಥಮ ಹಂತದಲ್ಲಿ. ಸಫಿಷಿಯಂಟ್ ನೀರು ಸಿಕ್ಕಿದ್ರೆ ಒಂದು ಎತ್ತರದ ಜಾಗದಲ್ಲಿ ಟ್ಯಾಂಕ್ ಮಾಡೋದನ್ನು ಅಲ್ಲಲ್ಲ, ಫಸ್ಟ್ಗೆ ಅಲ್ಲಿ ನೀರಿನ ಸೋರ್ಸ್ ಅನ್ನು ಕಂಡುಕೊಳ್ಳ ಅಧ್ಯಕ್ಷರಿಗೆ ಮೊನ್ನೆ ಇವರು ಕೊಟ್ಟದ್ದು ರೆಂಟಿಗೆ ನೀರಿನ ಅಗತ್ಯ ಅಂತ ಬರೆದು ಕೊಟ್ಟಿದ್ದು. ಇವತ್ತೇನಿದ್ದಾರೆ ನೀರಿನ ಅಗತ್ಯ ಉಂಟು, ಅಲ್ಲಿ ಒಂದು ಟ್ಯಾಂಕಿಗೆ ಒಂದು ನೀರು ಟ್ಯಾಂಕಿ ಮತ್ತೆ ಬೋರ್ಡ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಹಾಗಾದ್ರೆ ಎಂತ ನಾಟಕ ಮಾಡಬೇಕು ನಿಮ್ದು? ಎಂತ ನಾಟಕ ನೀವು? ನಾನು ಗೌರವಿತ ನೀವು ಎಷ್ಟು ಗೌರವ ಬಂದಿದ್ರಿ? ನೀವು ನನ್ನ ವಾದದ ದುಡ್ಡು ಬರೋದಕ್ಕೆ ನಾನು ದೊಡ್ಡ ಸಮಸ್ಯೆ ಇದ್ದೇನೆ. ನೀವು ನನ್ನ ಮುಖ ನೋಡಿದ್ರೆ ನಾನು ಕಂಡ ಪುರಸಭೆಯ ಇದರಲ್ಲಿ SC ST ವಾರ್ಡ್ಗಳಲ್ಲಿ ಇಡುವಂತ ದುಡ್ಡಿನಲ್ಲಿ ಅವ್ರು ಯಾರು 1 ಲಕ್ಷ ಇಟ್ಟರು ಅಂತ ಹೇಳಿ ನೀವು ಸ್ವಲ್ಪ ಉಡಾಸ ಮಾತಾಡಿದ್ರಂತೆ ಬೇರೆಯವ್ರ ಹತ್ರ ಎಲ್ಲ. ಅವರಿಗೆ ಬೇರೆ ಇನ್ಫಾರ್ಮೇಶನ್ ಸಿಕ್ಕಿತ್ತಂದ್ರೆ ಅಲ್ವಾ?